ಅಪ್ಸರ ಸ್ತ್ರೀಯಾಗಿ ಕಾಣಿಸಿಕೊಂಡವರು ಇಂದ್ರನ ಮಿತ್ರನಾಗಿರುವಂತಹ ಉಪರಿಚರ ವಸುವಿನ ಮೂಲಕವಾಗಿ ನೀರಿನ ಹೊಟ್ಟೆಯೊಳಗೆ ಸಂಚರಿಸಿ ಪರಾಶರದಂತಹ ಋಷಿಮುನಿಗಳ ಕಾಂಸದರ್ಶಿಗಳ ಸಂಸರ್ಗವನ್ನು ಹೊಂದಿದವಳು ಹೇಗೆ ತಾಯಿ ಮಹಿಮಾನ್ವಿತನಾದಂತಹ ವ್ಯಾಸದಂತಹ ಮಗನನ್ನು ಪಡೆದಂತಹ ನಿನ್ನಲ್ಲಿ ಇನ್ನೂ ಅಂತಹ ಹೆಂಡನೇ ಜಾಗೃತವಾಗುತ್ತಾ ಇದೆಯಲ್ಲ ಸಾಮಾನ್ಯ ಹೆಣ್ಣಿನಲ್ಲಿ ಇರಬೇಕಾದಂತಹ ಚಾಂಚಲ್ಯ ಸ್ವಭಾವ, ಈರ್ಷ್ಯೆ, ಅಸೂಯೆ, ಬೇಕು ಬೇಕು ಎನ್ನುವಂತಹ ಛಲ ಇವೆಲ್ಲವನ್ನು ಹೊಂದಿ ಮತ್ತೆ ಪೀಠ ಏರುವವರು ಯಾರು ಎನ್ನುವ ಹಾಗೆ ನಡೆದಾಡುತ್ತಾ ಇದ್ದೀಯಲ್ಲ. ನಿನ್ನಂತಹ ಸಾವಿರಾರು ಮಾತೆಯರು ಬಸಿರನ್ನು ಬಡಿದು ಗೋಳ ಎನ್ನುವ ಹಾಗೆ ಅಳುವಂತಹ ಆ ದಾರುಣಮಯ ಸ್ಥಿತಿಯನ್ನು ಕಾಣುವಂತಹ ದೃಶ್ಯದ ವಿಷಯವಾಗಿ ಹೇಳುತ್ತಾ ಇದ್ದ ಹಾಗೆ ನಿನ್ನಲ್ಲಿರುವಂತಹ ಮನಸ್ಸುಗಳು ಅಡಿಯಬೇಕಿತ್ತು, ಆದರೂ ಚಿಗುರೊಡೆಯುತ್ತಾರೆ. ವೈರಾಗ್ಯದ ದೀಕ್ಷೆಯನ್ನು ದಾಟಿಸಬೇಕಾದದ್ದು ಮಗನಾಗಿ ನನಗೆ ಕರ್ತವ್ಯ. ಹೌದು ತಾಯಿ, ಸದುತ್ತರವನ್ನು ಕೊಟ್ಟು ಆ ಮೂಲಕವಾಗಿ ನಿನ್ನಲ್ಲಿರುವಂತಹ ವಾಸನೆಯನ್ನು ನಾನು ಅಳಿಸಲೇಬೇಕು. ಗಂಧವತಿಯಾದ ತಾಯಿ, ನೀನು ಈ ಗಂಧವತಿ ಎನ್ನುವಂತಹ ಹೆಸರನ್ನು ಹೊಂದಿ ಜನ್ಮ ಜನ್ಮಾಂತರಕ್ಕೂ ನೋಯುವಂತಹ ತೇಯುವಂತಹ ಗಂಧವತಿಯಾಗಿಯೇ ಉಳಿಯಬಾರದು. ಅದಕ್ಕೆ ಬೇಕಾದ ಒಂದು ಹಾದಿಯನ್ನು ನಾನು ನಿನಗೆ ತೋರಿಸದೆ ಉಳಿದೆ ಎಂದಾದರೆ ವೈರಾಗ್ಯವನ್ನೇ ಹೊರತು ಬದುಕುವಂತಹ ಅವಕಾಶ ಒದಗಿ ಬಂದಿರುತ್ತಾರೆ. ಅಮ್ಮ, ನಾ ಆವಾಗ ಆಡಿದ ಹಾಗೆಯೇ ಮೃತ್ಯು ಸಿಂಹಾಸನ ಧರ್ಮ ಸಿಂಹಾಸನವಾಗಿ ಮಾರ್ಪಡಬೇಕಾದರೆ ಬಹಳಷ್ಟು ಕಾಲ ಕಾಯಬೇಕು ತಾಯಿ, ಬಹಳಷ್ಟು ಕಾಲ ಕಾಯಬೇಕು. ದೇವತೆಗಳೇ ಹೇಗಿಳಿದು ಬರಬೇಕು, ಋಷಿಮುನಿಗಳ ಮೂಲಕವಾಗಿ ಮಂತ್ರಗಳು ಕೊಡಲ್ಪಡಬೇಕು, ಯಾಗ ನಡೆಯಬೇಕು, ಋತು ನಡೆಯಬೇಕು. ಇವುಗಳೆಲ್ಲ ಒಟ್ಟಾದಂತಹ ಕ್ಷಣದಲ್ಲಿ ಜಗನ್ನಿಯಾಮಕ ಸೂತ್ರಧಾರಿಯಾದಂತಹ ಹರಿಗೆ ಮನುಜಾವತಾರದಿಂದ ಇಳಿದು ಬರ್ತಾನೆ ತಾಯಿ. ಆ ಕಾಲದಲ್ಲಿ ಸಾತ್ಯವತಿಯ ವಂಶಸ್ಥನಾಗಿ ಹುಟ್ಟುವಂತಹ ಧರ್ಮಭೂಮಿಯಾದ ಧರ್ಮಕ್ಷೇತ್ರವಾದ ಭಾರತ ಭೂಮಿಯಲ್ಲಿ ಧರ್ಮಿಷ್ಠನಾದ ಧರ್ಮಾತ್ಮನಾದಂತಹ ಧರ್ಮರಾಯನೇ ಧರ್ಮ ಸಿಂಹಾಸನವನ್ನು ಏರಿ ಆಳುವಂತಹ ಸುಯೋಗವೊಂದು ಒದಗಿ ಬರ್ತದೆ. ಅದನ್ನು ಕಾಣುವಂತಹ ನಿನಗೆ ಮಾಂಸಾಕ್ಷಿಗಳಿಂದ ಅದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ದಿವ್ಯ ಚಕ್ಷುಗಳು ಬೇಕು, ಅಂತರಂಗದ ಕಣ್ಣಿನಿಂದ ನೀನು ಅದನ್ನು ನೋಡಬೇಕು ಅಂತಾದರೆ ನನ್ನ ದಿವ್ಯ ಅನುಗ್ರಹ ಬೇಕು. ಇದು ಕಣ್ಣು ಮುಚ್ಚು, ಅಂತರಂಗದಿಂದ ನೋಡು.